ಕೇಂದ್ರದಲ್ಲಿ ಮೋದಿಯವರು ಪ್ರಧಾನಿಯಾಗಿ ಬಿಜೆಪಿಯ ಅಧಿಪತ್ಯ ಈ ದೇಶದಲ್ಲಿ ಜಾಸ್ತಿ ಆದ ನಂತರ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಯುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದು ಮುಸಲ್ಮಾನರ ಮೇಲೆ, ಕ್ರೈಸ್ತರ ಮೇಲೆ, ದಲಿತರ ಮೇಲೆ ಮತ್ತೆ ಮತ್ತೆ ದಾಳಿ ಆಗುವ ಸುದ್ದಿಯನ್ನು ನಾವು ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದೇವೆ. ಆದರೆ ಈ ವರ್ಷ ಅಂದರೆ 2025ರ ಈ ವರ್ಷ ಹೆಚ್ಚಾಗಿ ಮುಸಲ್ಮಾನರ ಮೇಲೆಯೇ ದಾಳಿಯನ್ನ ಮಾಡ್ತಿದ್ದ, ಮುಸಲ್ಮಾನರ ಮೇಲೆಯೇ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಂತ RSS, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಮೊದಲಾದ ಸಂಘಟನೆಗಳು ಈ ವರ್ಷ ಕ್ರೈಸ್ತರನ್ನ ಗುರಿ ಮಾಡಿದೆ. 2025ನೇ ಇಸವಿಯಲ್ಲಿ ಸುಮಾರು 600ರಿಂದ 700 ದಾಳಿಗಳು ಕ್ರೈಸ್ತರ ಮೇಲೆ ನಡೆದ ಬಗ್ಗೆ ರಿಪೋರ್ಟ್ಗಳು ಉಂಟು ಇಡೀ ದೇಶದಲ್ಲಿ. ಅದರಲ್ಲಿಯೂ ಪ್ರಮುಖವಾಗಿ ಮಧ್ಯಪ್ರದೇಶ, ದೆಹಲಿ, ಛತ್ತೀಸ್ಗಢ, ಒರಿಸ್ಸಾ, UP ಈ ರಾಜ್ಯಗಳಲ್ಲಿ, ಮತ್ತೆ ಈಗ ಮೊನ್ನೆ ಹೊಸ ಸೇರ್ಪಡೆ ಒಂದು ಕೇರಳ, ಹೆಚ್ಚಾಗಿ ಬಿಜೆಪಿ ಆಡಳಿತ ಇರುವಂತಹ ಪ್ರಧಾನ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ಈ ವರ್ಷ ವಿಶೇಷವಾಗಿ ಕ್ರೈಸ್ತರ ಮೇಲೆ ದಾಳಿಗಳು ನಡೆಯುವುದನ್ನ ನಾವು ಈಗ ಕಾಣ್ತಾ ಇದ್ದೇವೆ. ನೋಡಿ, ಮೊನ್ನೆ ಇಡೀ ವರ್ಷದಲ್ಲಿ 600ರಿಂದ 700 ದಾಳಿಗಳು ನಡೆದಿದ್ರೆ, ಈಗ ಕಳೆದ ವಾರ ಅಂದ್ರೆ ಕ್ರಿಸ್ಮಸ್ಸಿನ ವಾರ, ಒಂದು ವಾರದ ಅವಧಿಯಲ್ಲಿ ಒಂದು ಪ್ರಧಾನವಾಗಿ ಒಂದು 8-10 ಕಡೆಗಳಲ್ಲಿ ದಾಳಿ ನಡೀತಾರೆ. ಒಂದು ಮೊದಲನೇದು ರಾಜಸ್ಥಾನದಲ್ಲಿ ಸಾಂತಾಕ್ರೂಸ್ ಅವರ ಬಟ್ಟೆಯನ್ನು, ಅವರ ಟೊಪ್ಪಿಯನ್ನ ಮಾರುವಂತಹ ಕೆಲವು ಮಕ್ಕಳು, ಕೆಲವು ವ್ಯಾಪಾರಿಗಳು ಇಲ್ಲಿ ಚರ್ಚಿನ ಮುಂಭಾಗದಲ್ಲಿ ಮಾರ್ತಾ ಇದ್ದಂತ ಅವರನ್ನ ತಡೆದು ಅವರ ಮೇಲೆ ದಾಳಿ ಮಾಡಿ, ನೀವಿಲ್ಲಿ ಇದನ್ನು ಮಾರಾಟ ಮಾಡಬಾರ್ದು, ಇದು ಹಿಂದೂ ದೇಶ, ಇದು ನಿಮಗೆ ಸಂಬಂಧ ಇಲ್ಲದ ದೇಶ ಇದು ಅಂತೇಳಿ ಅವರ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಚರ್ಚಿಗೆ ನುಗ್ಗುತ್ತಾರೆ. ನಾವು ಅದರ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೇವೆ. ಚರ್ಚಿಗೆ ನುಗ್ಗಿ ಫಾದರ್ನ ಮೇಲೆ ದಬ್ಬಾಳಿಕೆ ಮಾಡಿ, ನೀನು ಯಾವ ಪುಸ್ತಕವನ್ನು ನೀವು ಆಧಾರ ಆಗಿ ಇಟ್ಟುಕೊಂಡಿದ್ದೀರಿ, ಇದು ಬೇರೆ ದೇಶದ್ದು ಅಂತೆಲ್ಲ ಅವರ ಮೇಲೆ ದಾಳಿಯನ್ನು ಮಾಡ್ತಾರೆ. ಆಮೇಲೆ ಛತ್ತೀಸ್ಗಢದ ರಾಜಧಾನಿ ರಾಯಪುರ, ಈ ರಾಯಪುರದಲ್ಲಿ ಒಂದು ಮಾಲಿಗೆ ನುಗ್ಗಿದಂತಹ ಈ ಗಲಭೆಕೋರರು ಅವರು ಮಾಲಿನಲ್ಲಿ ಇಟ್ಟಂತಹ ಕ್ರಿಸ್ಮಸ್ ಅಲಂಕಾರಿಕ ವಸ್ತುಗಳನ್ನು ಪುಡಿ ಮಾಡ್ತಾರೆ. ಇನ್ನು ಅಸ್ಸಾಮಿಗೆ ಹೋಗ್ತಾರೆ. ಅಸ್ಸಾಮಿನಲ್ಲಿ ಸೈಂಟ್ ಮೇರಿ ಅಂತ ಒಂದು ಸ್ಕೂಲ್ ಇದೆ ಅವರ ಹೆಸರಿನಲ್ಲಿ. ಆ ಶಾಲೆಗೆ ನುಗ್ಗಿದಂತಹ ಈ ಏನು ಪುಂಡ್ರು, ಅವರು ಶಾಲೆಯಲ್ಲಿ ಇದ್ದಂತಹ ಏನು ಕ್ರಿಸ್ಮಸ್ ಹಬ್ಬಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಪುಡಿ ಮಾಡ್ತಾರೆ. ಇನ್ನು ಉತ್ತರ ಪ್ರದೇಶದ ಇನ್ನೊಂದು ಚರ್ಚಿನಲ್ಲಿ ಚರ್ಚಿನ ಗೇಟ್ನ ಮುಂದೆ ನಿಂತ್ಕೊಂಡು ಹನುಮಾನ್ ಚಾಲೀಸವನ್ನ ಅಲ್ಲಿ ಇವರು ಗುಂಪುಗೂಡಿ ಪಠಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇವರ ಉದ್ದೇಶ ಏನು, ಅಲ್ಲಿ ಗಲಾಟೆ ಎಬ್ಬಿಸುವಂಥದ್ದು. ಇನ್ನು ಮಧ್ಯಪ್ರದೇಶದಲ್ಲಿ ಜಬಲ್ಪುರದ ನಗರ ಬಿಜೆಪಿಯ ಉಪಾಧ್ಯಕ್ಷೆ ಅಂಜು ಭಾರ್ಗವ್ ಅನ್ನುವವರ ನೇತೃತ್ವದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾರೆ. ಇನ್ನು ಕೇರಳದಲ್ಲಿ ಕಳೆದ ವರ್ಷ ಕೂಡ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಗಲಾಟೆ ಆಗಿತ್ತು ಕ್ರಿಸ್ಮಸ್ ಸಂದರ್ಭದಲ್ಲಿ. ಈ ವರ್ಷ ಕೇರಳದ ಪಾಲಕ್ಕಾಡ್ನಲ್ಲಿ ಸುಮಾರು ಒಂದು 25 ಮಕ್ಕಳು, ಒಂದು 15 ವರ್ಷ ಪ್ರಾಯದಿಂದ ಕೆಳಗಿನ ಒಂದು 25 ಮಕ್ಕಳು ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಅವರು ಮೆರವಣಿಗೆ ಹೋಗ್ತಾ ಇದ್ದಾಗ, ಅದಕ್ಕೆ ಕೆರೋಲ್ ಮೆರವಣಿಗೆ ಅಂತ ಹೇಳ್ತಾರೆ, ಆ ಕೆರೋಲ್ ಮೆರವಣಿಗೆಯಲ್ಲಿ ಹೋಗ್ತಾ ಇರುವಾಗ ಅವರ ಮೇಲೆ ದಾಳಿ ಮಾಡ್ತಾರೆ, ಅವರಿಗೆ ಬೈತಾರೆ. ಇನ್ನು ಇದೇ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಅಂಜು ಭಾರ್ಗವ್ ಅವರು ಒಬ್ರು ಕಣ್ಣು ಕಾಣದ ಕುರುಡಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀಗೆ ಇಡೀ ದೇಶದಲ್ಲಿ ಕ್ರೈಸ್ತರ ಮೇಲೆ ದಾಳಿಯನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಇವರಿಗೆ ಒಂದು ಧರ್ಮ ಆಯಿತು, ಈಗ ಇನ್ನೊಂದು ಧರ್ಮವನ್ನು ಹುಡುಕೊಂಡಿದ್ದಾರೆ. ಧರ್ಮದ ನಂತರ ಧರ್ಮಗಳ ಮೇಲೆ ಇವರು ಏನು ದಾಳಿಯನ್ನು ಮಾಡುವುದರ ಮೂಲಕ ಇಡೀ ದೇಶದಲ್ಲಿ ಏನು ಹಿಂದೂ ಧರ್ಮ ಅನ್ನುವುದನ್ನು ನಂಬಿಕೊಂಡು ನಾವೆಲ್ಲ ಇದ್ದೇವೆ, ಏನು 100 ಕೋಟಿಯಷ್ಟು ಜನ ಹಿಂದೂ ಧರ್ಮವನ್ನು ನಂಬ್ತಾ ಇದ್ದಾರೆ, ಅದನ್ನು ಅನುಸರಿಸ್ತಾ ಇದ್ದಾರೆ. ಇವರೆಲ್ಲರ ಭಾವನೆಗಳಿಗೆ, ಇವರೆಲ್ಲರ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡಿದ್ದಾರೆ. ಯಾಕೆ ಹೇಳಿದ್ರೆ, ಇವರು ಹೆಸರು ಹೇಳುವುದು ಹಿಂದೂ ಹೆಸರುಗಳು. ನೋಡಿ, ಇವರು ಬಜರಂಗ ದಳ ಅಂತ ಹೆಸರು ಇಟ್ಟುಕೊಂಡಿದ್ದಾರೆ.
ಬಜರಂಗ ದಳದಲ್ಲಿ ಹನುಮಂತನ ಹೆಸರಿದೆ, ಬಜರಂಗಿ. ಹನುಮಂತನ ಹೆಸರಿಟ್ಟುಕೊಂಡು ಅವರು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಾರೆ. ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಹಿಂದೂ ಅನ್ನುವಂಥ ಹೆಸರಿದೆ. ಈ ಹಿಂದೂಗಳ ಹೆಸರನ್ನು ಇಟ್ಟುಕೊಂಡು ಇವರು ದಾಳಿ ಮಾಡ್ತಾರೆ. ಇನ್ನು RSS ನಲ್ಲಿ ರಾಷ್ಟ್ರೀಯ ಅನ್ನುವಂಥ ಒಂದು ಶಬ್ದ ಇದೆ. ಅಂದ್ರೆ ರಾಷ್ಟ್ರದ ಹೆಸರಿನಲ್ಲಿ ಇವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇವರಿಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲದೆ ಹೋದ್ರು ತಾವು ಈ ಧರ್ಮದ ದೇಶದ ರಕ್ಷಕರು ಅಂತ ಹೇಳಿಕೊಂಡು ತಮ್ಮ ಧರ್ಮದ ಏನು ಸಿದ್ಧಾಂತಗಳಿಗೆ, ತಮ್ಮ ಧರ್ಮದ ತತ್ವಗಳಿಗೆ ಅವಮಾನವನ್ನು ಮಾಡಿಕೊಂಡು ಇಡೀ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಇವರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಇದು ಇವರ ಉದ್ದೇಶ ಏನು ಅಂತ ಹೇಳಿದ್ರೆ ಇಡೀ ದೇಶದ ಜನಜೀವನವನ್ನು ಹಾಳು ಮಾಡುವುದು, ಈ ಜನಜೀವನದಲ್ಲಿ ಒಂದು ಗಲಾಟೆಯನ್ನು ಎಬ್ಬಿಸುವುದು, ಜನರ ಮಧ್ಯೆ ದೊಂಬಿಯನ್ನ ಹುಟ್ಟು ಹಾಕಿ ಇದರ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಒಂದು ಕಡೆಯಲ್ಲಿ ಮೊನ್ನೆ ಕ್ರಿಸ್ಮಸ್ ಸಮಯದಲ್ಲಿ ಚರ್ಚಿನ ಮೇಲೆ ದಾಳಿ ಆಗ್ತದೆ. ಅದೇ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಇನ್ನೊಂದು ನಾಟಕವನ್ನು ಮಾಡ್ಲಿಕ್ಕೆ ಹೊರಡ್ತಾರೆ. ಅವರು ದೆಹಲಿಯ ಕ್ಯಾಥೆಡ್ರಲ್ ಚರ್ಚ್ಗೆ ಭೇಟಿಯನ್ನು ಕೊಡ್ತಾರೆ ಕ್ರಿಸ್ಮಸ್ನ ದಿವಸ 25ನೇ ತಾರೀಕಿಗೆ. ಅಲ್ಲಿ ಹೋಗ್ತಾರೆ. ಅವರು ಬಾರಿ ಹೋಗಿ ಬರುವುದಿಲ್ಲ, ಅವರಲ್ಲಿ ಬಹಳ ಸಮಯವನ್ನು ಅಲ್ಲಿ ಕಳೀತಾರೆ. ಅಲ್ಲಿ ಅವರು ಬೆಳಗ್ಗಿನ ಪ್ರಾರ್ಥನೆಯ ಸಮಯಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಆ ಸಮಯದಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಹಾಡು ಹಾಡ್ತಾ ಇರ್ತಾರೆ. ಏನು ಪ್ರಾರ್ಥನೆ ಹಾಡೋದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಹಾಡನ್ನ ಹಾಡನ್ನ ಹೇಳ್ತಾರೆ. ಆಗ ನಾನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಿದೆ. ಆ ಹಾಡನ್ನ ಹಾಡುವಾಗ ಮೋದಿಯವರ ಕೈಯ ಬೆರಳುಗಳು ಅದರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇತ್ತು. ಅಂದ್ರೆ ಅವರು ಅಲ್ಲಿಗೆ ಹೋಗಿ ಒಂದು ನಾಟಕವನ್ನು ಮಾಡಿದ್ದಾರೆ ನೋಡಿ. ಆದ್ರೆ ಇಡೀ ದೇಶದಲ್ಲಿ ಚರ್ಚಿನ ಮೇಲೆ ದಾಳಿ ಆಗ್ತಾ ಇರುವಾಗ, ಇಡೀ ದೇಶದಲ್ಲಿ ಕ್ರಿಸ್ಮಸ್ಸಿನ ಹಬ್ಬದ ಆಚರಣೆಗಳ ಮೇಲೆ ದಾಳಿ ಆಗ್ತಾ ಇರುವಾಗ ಮೋದಿಯವರು ಯಾವುದೇ ಒಂದು ಶಬ್ದವನ್ನು ಕೂಡ ಮಾತನಾಡುವುದಿಲ್ಲ. ಅವರು ವಸ್ತುಶಃ ಮೌನ ವ್ರತವನ್ನೇ ಅವರು ಪಾಲಿಸ್ತಾ ಇರ್ತಾರೆ. ಅಂದ್ರೆ ಒಂದು ಕಡೆಯಿಂದ ತಮ್ಮದೇ ಪಕ್ಷದ ತಾವೇ ನಂಬಿದ ಸಿದ್ಧಾಂತದ ಜನ ಚರ್ಚ್ಗಳ ಮೇಲೆ ದಾಳಿ ಮಾಡುವುದು, ಅದೇ ಸಂದರ್ಭದಲ್ಲಿ ಜನರ ಗಮನವನ್ನ ಬೇರೆ ಕಡೆಗೆ ಸೆಳಲಿಕ್ಕೋಸ್ಕರ, ಅಂದ್ರೆ ದಾಳಿಯ ವಿಷಯವನ್ನ ಸಣ್ಣ ಮಾಡ್ಲಿಕ್ಕೋಸ್ಕರ ಅದೇ ಕ್ರಿಶ್ಚಿಯನ್ನರ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅಲ್ಲಿ ಕೂತು ಸಭೆಯನ್ನು ಕಾಣುವುದು. ಇದು ನೋಡಿ ಮಣಿಪುರದಲ್ಲಿ ಏನಾಯ್ತು ನೋಡಿ. ಮಣಿಪುರದಲ್ಲಿ ಕುಕಿ ಮತ್ತು ಮೈತೈ ಪಂಗಡಗಳ ಮಧ್ಯೆ ವರ್ಷಗಳ ಕಾಲ ಅಲ್ಲಿ ಹಿಂಸೆ, ದೊಂಬಿ, ಗಲಾಟೆ, ಕೊಲೆ, ಏನು ಅಂತರ್ಯುದ್ಧ ನಡೀತಾ ಇದ್ದಾಗ ಒಂದು ದಿವಸ ಆದ್ರೂ ಮೋದಿ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ. ಒಂದು ದಿವಸ ಆದ್ರೂ ಅದರ ಬಗ್ಗೆ ಅಲ್ಲಿ ಹೋಗಿ ಅದರ ವಸ್ತುಸ್ಥಿತಿಯನ್ನು ವಿಮರ್ಶೆ ಮಾಡಿದ್ದಾರೆ, ಅವರ ಜನರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅದೇ ರೀತಿ ಹೇಗೆ ಮಣಿಪುರದಲ್ಲಿ ಹೇಗೆ ಮೂಕ ಪ್ರೇಕ್ಷಕರಾಗಿ ಹಿಂಸಾಚಾರವನ್ನು ಬೆಂಬಲಿಸಿದರು, ಅದೇ ರೀತಿ ಇಲ್ಲಿ ಮೂಕ ಪ್ರೇಕ್ಷಕರಾಗಿ ಅವರು ಪರೋಕ್ಷವಾಗಿ ಚರ್ಚ್ ಮೇಲಿನ ದಾಳಿಯನ್ನು ಅವರು ಬೆಂಬಲಿಸಿದರು. ಇದು ಅವರ ನಾಟಕ. ಇದನ್ನು ದೇಶದ ಜನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇದೀಗ ಭಾರತದ ಸ್ಥಿತಿ ಇದು ಆದರೆ ಆ ಕಡೆ ಬಾಂಗ್ಲಾದ ಸ್ಥಿತಿಯನ್ನು ಒಂದು ಕ್ಷಣ ನಾವು ನೋಡುವ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಪ್ರಧಾನಮಂತ್ರಿಯಾಗಿದ್ದರು. ಅವರು ಪ್ರಧಾನಮಂತ್ರಿ ಆದ ನಂತರ ಪದಚ್ಯುತರಾಗಿ ಅವರು ಭಾರತಕ್ಕೆ ಬಂದ ನಂತರ, ಭಾರತದಲ್ಲಿ ಆಶ್ರಯ ಪಡೆದ ನಂತರ ಇವತ್ತಿನವರೆಗೆ ಸುಮಾರು 2900 ದಾಳಿಗಳು ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಅವರು ಹಿಂದೂಗಳು. ಈ ದಾಳಿ ಸತತವಾಗಿ ನಡೀತಲೇ ಬಂದಿದೆ. ಕಳೆದ ಕೆಲವು ದಿವಸಗಳಲ್ಲಿ ಅಲ್ಲಿ 3 ಹತ್ಯೆಗಳಾಗಿವೆ. ಒಬ್ಬ ಸಾಮ್ರಾಟ್ ಅನ್ನುವಂತಹ ಒಬ್ಬ ಹಿಂದೂ ಅಲ್ಪಸಂಖ್ಯಾತನ ಹತ್ಯೆಯಾಗಿದೆ. ಆಮೇಲೆ ಮೊನ್ನೆ ದಿವಸ ಒಂದು ವಾರದ ಹಿಂದೆ ಒಬ್ಬ ದೀಪು ಅನ್ನುವಂತಹ ಒಬ್ಬ ಹಿಂದೂ ಅಲ್ಪಸಂಖ್ಯಾತನನ್ನ ಅಲ್ಲಿ ದೀಪು ಚಂದ್ರದಾಸ್ ಅನ್ನುವಂಥವನನ್ನು ಅವನನ್ನ ಮಾಬ್ ಲಿಂಚಿಂಗ್ ಮಾಡಿ ಅವನ ಮೇಲೆ ಹಲ್ಲೆ ಮಾಡಿ ಅವನ ಕುತ್ತಿಗೆಗೆ ನೇಣು ಹಗ್ಗವನ್ನು ಹಾಕಿ ಅವನನ್ನೊಂದು ಮರಕ್ಕೆ ಕಟ್ಟಿ ಹಾಕಿ ಆಮೇಲೆ ಅವನಿಗೆ ಬೆಂಕಿ ಹಾಕಿ ಅಮಾನುಷವಾಗಿ ಅವನನ್ನ ಕೊಂದಿದ್ದಾರೆ. ಇದು 2 ಪ್ರಕರಣಗಳು ಈಗ ಇತ್ತೀಚಿನ ದಿವಸಗಳಲ್ಲಿ ಆದದ್ದು. ಅದರ ನಂತರ ನಿನ್ನೆಲ್ಲ ಮೊನ್ನೆ ಅದು ವರದಿ ಆಗ್ತಾ ಉಂಟಷ್ಟೆ. ಯಾವಾಗ 2 ದಿವಸದ ಹಿಂದೆ ಮತ್ತೆ ಇನ್ನೊಬ್ಬ ಹಿಂದೂ ಅಲ್ಪಸಂಖ್ಯಾತನನ್ನ ಅಲ್ಲಿ ದಾಳಿ ಮಾಡಿ ಅವರನ್ನ ಕೊಂದಿದ್ದಾರೆ. ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಎಲ್ಲಾ ಕಡೆಯಲ್ಲಿಯೂ ಕೂಡ ಅಲ್ಲಿನ ಬಹುಸಂಖ್ಯಾತರು, ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕ ಕೋಮುವಾದವನ್ನು ಹರಡಿ ರಾಜಕೀಯ ಲಾಭವನ್ನು ಪಡೆಯಲಿಕ್ಕೆ ನೋಡ್ತಾ ಇದ್ದಾರೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರಾದ ಹಿಂದೂಗಳ ಮೇಲೆ ದಾಳಿ ಆದಾಗ
ಇದೇ ಬಜರಂಗ ದಳದವರು, ಇದೇ ವಿಶ್ವ ಹಿಂದೂ ಪರಿಷತ್ತಿನವರು ದೆಹಲಿಯ ಬಾಂಗ್ಲಾ ಹೈಕಮಿಷನ್ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ ದಾಂಧಲೆಯನ್ನು ಎಬ್ಬಿಸ್ತಾರೆ. ಅಲ್ಪಸಂಖ್ಯಾತರನ್ನ ಕೊಲ್ತಾ ಇದ್ದಾರೆ, ಅಲ್ಲಿ ಹಿಂದೂಗಳನ್ನ ಕೊಲ್ತಾ ಇದ್ದಾರೆ ಅನ್ನುವ ದಾಂಧಲೆಯನ್ನು ಅಲ್ಲಿ ಮಾಡ್ತಾರೆ. ಮತ್ತು ಇಡೀ ದೇಶದಲ್ಲಿ ಇದನ್ನು ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಡೆದ ಹಲ್ಲೆ, ಅವರ ಕೊಲೆ ಎಷ್ಟು ದೊಡ್ಡ ಅಪರಾಧವೋ ಅಷ್ಟೇ ದೊಡ್ಡ ಅಪರಾಧ ಭಾರತದಲ್ಲಿ ಇಲ್ಲಿನ ಬಹುಸಂಖ್ಯಾತರು, ಇಲ್ಲಿನ ಕೋಮುವಾದಿಗಳು, ಇಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ನಡೆಸುವುದು, ಇಲ್ಲಿ ಇವರ ಮೇಲೆ ದಾಳಿ ನಡೆಸುವುದು ಅವರ ಮೇಲೆ ದಾಳಿ ನಡೆಸುವುದಕ್ಕೆ ಸಮಾನವಾಗಿದೆ. ಎರಡೂ ಕೂಡ ತಪ್ಪೇ ಆಗಿದೆ. ಹೇಗೆ ನಾವು ಬಾಂಗ್ಲಾದ ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆಯನ್ನ ಖಂಡಿಸಬೇಕೋ ಹಾಗೆ ನಾವೊಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ಭಾರತದಲ್ಲಿ ನಡೆದಂತಹ ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆಯನ್ನು ಕೂಡ ನಾವು ಖಂಡಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲೆ. ಎರಡೂ ಪ್ರಕರಣಗಳು ಕೂಡ ಅತ್ಯಂತ ಖಂಡನೀಯವಾದಂತಹ ಕೆಲಸ ಆಗಿದೆ. ಆದ್ದರಿಂದ ಈ ವಿಶ್ವ ಹಿಂದೂ ಪರಿಷತ್ತಿನವರಿಗೆ, ಈ ಬಜರಂಗ ದಳದವರಿಗೆ, ಈ ದೆಹಲಿಯ ಬಾಂಗ್ಲಾದೇಶದ ಹೈಕಮಿಷನ್ನ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಏನಾದರೂ ನೈತಿಕತೆ ಉಂಟಾ? ಈಗ ನೋಡಿ, ಅಲ್ಲಿ ಆಗುವ ಅಲ್ಪಸಂಖ್ಯಾತರ ದಾಳಿಯನ್ನು ಖಂಡಿಸುವವರು ಇಲ್ಲಿ ಹೇಗೆ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ? ಬಾಂಗ್ಲಾದ ಹಿಂದೂಗಳು, ಬಾಂಗ್ಲಾದ ಪ್ರಜೆಗಳು, ಅವರಿಗೆ ಬಾಂಗ್ಲಾದ ಮುಸಲ್ಮಾನರಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಆ ಭೂಮಿಯ ಮೇಲೆ, ಆ ದೇಶದ ನಾಗರಿಕತೆಯ ಮೇಲೆ ಇದೆ. ಅದೇ ರೀತಿ ಭಾರತದ ಮುಸಲ್ಮಾನರು, ಭಾರತದ ಕ್ರೈಸ್ತರು, ಭಾರತದ ಪ್ರಜೆಗಳು, ಅವರಿಗೆ ಕೂಡ ಈ ಭಾರತದಲ್ಲಿ ಹಿಂದೂಗಳಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವರಿಗೂ ಕೂಡ ಇದೆ. ಅವರಿಗೆ ಹಬ್ಬ ಆಚರಿಸುವ ಹಕ್ಕು ಇದೆ, ಅವರಿಗೆ ಅವರ ಧರ್ಮವನ್ನು ನಡೆಸಿಕೊಂಡು ಹೋಗುವಂತಹ ಹಕ್ಕಿದೆ, ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಹಕ್ಕಿದೆ. ಅದನ್ನು ನಾವು ಗೌರವಿಸಬೇಕಲ್ಲ. ನಮ್ಮಲ್ಲಿ ನಾವು ನಮ್ಮ ಅಲ್ಪಸಂಖ್ಯಾತರನ್ನ ಗೌರವಿಸದೆ, ಅವರ ಧರ್ಮದ ಜೊತೆಗೆ ಹೊಂದಿಕೊಂಡು ಹೋಗದೆ, ಅವರ ಮೇಲೆ ಅಟ್ಯಾಕ್ ಮಾಡ್ತಾ, ಅವರ ಮೇಲೆ ದಾಳಿ ಮಾಡ್ತಾ, ಅವರನ್ನ ತುಚ್ಛವಾಗಿ ಹೀಯಾಳಿಸ್ತಾ, ಅವರ ವಿರುದ್ಧ ದ್ವೇಷ ಭಾಷಣವನ್ನು ಮಾಡ್ತಾ ಇರುವ ನಾವು ಇನ್ನೊಂದು ದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಅಲ್ಲಿನವರು ದಾಳಿ ಮಾಡಿದಾಗ ಮಾತನಾಡುವುದಕ್ಕೆ ಏನು ನೈತಿಕತೆ ಇದೆ? ಇದು ಇಬ್ಬಂದಿತನ ಆಗ್ತದೆ. ನೋಡಿ, ಭಾರತದಲ್ಲಿ ಕ್ರೈಸ್ತರು ಹೇಗಿದ್ದವರು? ಸುಮಾರು 2000 ವರ್ಷಗಳ ಹಿಂದೆ ಇಲ್ಲಿ ಕ್ರೈಸ್ತರು ಬಂದರು. 2000 ವರ್ಷ ಅಂದ್ರೆ ದೇಶಕ್ಕೆ ಗಡಿಗಳಿಲ್ಲದಂತಹ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮನುಷ್ಯರು, ಪ್ರಾಣಿಗಳು ಎಲ್ಲರೂ ಅವರ ಇಚ್ಛೆಗೆ ಸರಿಯಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ರೈಸ್ತರು ಇಲ್ಲಿಗೆ ಬಂದರು. ಆರ್ಯರು ಕೂಡ ಇಲ್ಲಿಗೆ ಬಂದವರೇ. ಆರ್ಯರೇನು ಇಲ್ಲೇ ಹುಟ್ಟಿ ಬೆಳೆದವರಲ್ಲ. ಈಗ ಆರ್ಯರೇ ಇದನ್ನೆಲ್ಲ ಮಾಡ್ತಾ ಇರುವಂತವರು. ಆರ್ಯರು ಬಂದಿದ್ದಾರೆ, ಕ್ರೈಸ್ತರು ಬಂದಿದ್ದಾರೆ, ಮುಸಲ್ಮಾನರು ಬಂದಿದ್ದಾರೆ. ನೋಡಿ, ಕ್ರೈಸ್ತರು ಈ ದೇಶಕ್ಕೆ ಬಂದು ಏನು ಮಾಡಿದ್ರು ನೋಡಿ. ಈಗ ಏನು ಎಜುಕೇಶನ್ ಸಿಸ್ಟಮ್ ಇದೆ, ಈ ದೇಶದ ವಿದ್ಯಾ ಕ್ಷೇತ್ರವನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿದವರು ಕ್ರೈಸ್ತರು. ನಾವು ಪುತ್ತೂರಿನಲ್ಲಿ ಕೂಡ ಕ್ರೈಸ್ತರ ಶಾಲೆಗಳಿದೆ, ಕಾಲೇಜುಗಳಿದೆ, ಮಂಗಳೂರಿನಲ್ಲಿದೆ, ಸುಳ್ಯ, ಎಲ್ಲಾ ಕಡೆ ನೀವು ಯಾವ ಪ್ರದೇಶಕ್ಕೆ ಬೇಕಾದರೂ ಹೋಗಿ, ಕ್ರೈಸ್ತರು ಪ್ರಧಾನವಾಗಿ ಶಿಕ್ಷಣವನ್ನು ಜನರಿಗೆ ಕೊಡುವಂತಹ ಒಂದು ಕೆಲಸವನ್ನು ಈ ದೇಶದಲ್ಲಿ ಮಾಡಿದಂತಹ ಮಹಾನುಭಾವರು. ಅವರು ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಇನ್ನು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಸೇವಾ ಕ್ಷೇತ್ರಗಳು, ಮದರ್ ತೆರೇಸಾ ನಾವು ನೋಡ್ಲಿಲ್ಲ, ಅವರು ಕ್ಯಾನ್ಸರ್ ಪೀಡಿತರಿಗೆ ಹೇಗೆ ಸೇವೆಯನ್ನು ಮಾಡಿದ್ರು. ಬೇರೆ ಬೇರೆ ಕಡೆ ಕ್ರೈಸ್ತರು ಏನು ಸೇವೆಯನ್ನು ಜನರಿಗೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಅಂದ್ರೆ ಭಾರತದ ಮುಸಲ್ಮಾನರು, ಭಾರತದ ಕ್ರೈಸ್ತರು ಮತ್ತು ಎಲ್ಲ ಅಲ್ಪಸಂಖ್ಯಾತರು ಭಾರತದ ಮಣ್ಣಿನಲ್ಲಿ ಮಣ್ಣಾಗಿ ಬೆರೆತು ಹೋಗಿದ್ದಾರೆ, ಭಾರತದ ಗಾಳಿಯಲ್ಲಿ ಗಾಳಿಯಾಗಿ ಬೆರೆತು ಹೋಗಿದ್ದಾರೆ. ಇಂಥವರನ್ನು ಪ್ರತ್ಯೇಕಿಸುವುದರ ಮೂಲಕ ಇಡೀ ದೇಶದಲ್ಲಿ ಕೋಮು ದಳ್ಳುವಳಿಯನ್ನು ಹಚ್ಚುವ, ಜನರನ್ನು ಒಡೆಯುವಂತಹ ಈ ನೀಚ ಕೆಲಸದಲ್ಲಿ ಈ ಬಜರಂಗ ದಳದವರು, ಈ RSSನವರು, ವಿಶ್ವ ಹಿಂದೂ ಪರಿಷತ್ತಿನವರು ನಿರತರಾಗಿದ್ದಾರೆ. ಇವರು ಇಡೀ ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ದ್ವೇಷಿಸುವ ಧರ್ಮ ಅಂತ ಪರದೇಶಗಳಲ್ಲಿ ಪ್ರೊಜೆಕ್ಟ್ ಆಗುವಂತಹ ಒಂದು ಉದ್ಯೋಗದಲ್ಲಿ ಇವರು ನಿರತರಾಗಿದ್ದಾರೆ. ನೋಡಿ, ಹಿಂದೂ ಧರ್ಮ ಪರಧರ್ಮ ಸಹಿಷ್ಣು ಧರ್ಮ, ಸರ್ವೇ ಜನಾ ಸುಖಿನೋ ಭವಂತು ಅನ್ನಂತಹ ಧರ್ಮ ಹಿಂದೂ ಧರ್ಮ. ವಸುದೈವ ಕುಟುಂಬಕಂ ಅನ್ನಂತಹ ಧರ್ಮ ಹಿಂದೂ ಧರ್ಮ. ಇಡೀ ವಿಶ್ವವೇ ಒಂದು ಮನೆ, ನಾವೆಲ್ಲ ಸಹೋದರರು ಅನ್ನಂತಹ ಈ ಧರ್ಮದಲ್ಲಿ ಹಿಂಸೆಯ ಮೇಲೆ ನಂಬಿಕೆ ಇಲ್ಲ, ಪ್ರೀತಿಯ ಮೇಲೆ ನಂಬಿಕೆ ಇದೆ ಹಿಂದೂ ಧರ್ಮಕ್ಕೆ. ಹಿಂದೂ ಧರ್ಮಕ್ಕೆ ದ್ವೇಷದ ಮೇಲೆ ನಂಬಿಕೆ ಇಲ್ಲ, ಶಾಂತಿಯ ಮೇಲೆ ನಂಬಿಕೆ ಇದೆ. ಹಿಂದೂ ಧರ್ಮಕ್ಕೆ ಧರ್ಮದ ಆಚರಣೆಗಳಿಗಿಂತಲೂ ಮಾನವೀಯತೆಯೇ ಶ್ರೇಷ್ಠ ಅನ್ನುವಂತಹ ತತ್ವಗಳು ಹಿಂದೂ ಧರ್ಮದಲ್ಲಿ ಅಡಗಿದೆ. ಇಂತಹ ಹಿಂದೂ ಧರ್ಮವನ್ನ ಕಲಬೆರಕೆ ಮಾಡಿ ಅದನ್ನ ಒಂದು ಹಿಂಸೆಯ ಧರ್ಮವಾಗಿ ಇವರು ಏನು ಪ್ರತಿಬಿಂಬಿಸ್ತಾ ಇದ್ದಾರೆ, ಇದು ಅತ್ಯಂತ ಅಕ್ಷಮ್ಯವಾದಂತಹ ಅಪರಾಧ.
ಕ್ರೈಸ್ತರ ಮೇಲೆ ಏನು ದಾಳಿಯಾಗಿದೆ ಅದನ್ನು ನಾವು ಖಂಡಿಸ್ತೇವೆ. ಏನು ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರಾದಂತಹ ಹಿಂದೂಗಳ ಮೇಲೆ ದಾಳಿಯಾಗಿದೆ ಅದನ್ನು ಕೂಡ ನಾವು ಅಷ್ಟೇ ತೀವ್ರವಾಗಿ ಖಂಡಿಸ್ತೇವೆ. ಪಾಕಿಸ್ತಾನದಲ್ಲಿ ಏನಾದರೂ ಅಲ್ಪಸಂಖ್ಯಾತರ ಮೇಲೆ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿಯಾದರೆ ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಒಟ್ಟು ನಾವೆಲ್ಲರೂ ಪ್ರೀತಿಯಿಂದ ಬದುಕಬೇಕಾಗಿದೆ. ನಮ್ಮ ಬಜರಂಗಿಗಳು ಮತ್ತು ಈ ಹಿಂದುತ್ವದ ಹೆಸರಿನಲ್ಲಿ ಹಿಂದೂ ವಿರೋಧಿ ಕೃತ್ಯಗಳನ್ನು, ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇರುವಂತಹ ಈ ಪುಂಡ್ರು ಇನ್ನಾದ್ರೂ ದಯವಿಟ್ಟು ಅವರು ಈ ಕೆಲಸವನ್ನು ನಿಲ್ಲಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಕ್ರಿಸ್ಮಸ್ ಹಬ್ಬ ಇದೆ, ಅದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಅದು ಪ್ರಪಂಚದಾದ್ಯಂತ ಆಚರಿಸಲ್ಪಡುವಂತ ಒಂದು ಹಬ್ಬ. ಕಟ್ಟರ್ ಮುಸ್ಲಿಂ ದೇಶಗಳಲ್ಲಿ ಕೂಡ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಕೂಡ ಕ್ರಿಸ್ಮಸ್ ಆಚರಣೆ ಇದೆ. ಇಲ್ಲಿ ಮಾತ್ರ ಕೆಲವು ಮತಾಂಧ ಗೂಂಡಗಳು, ಅದು ರಾಜಕೀಯ ಪ್ರೇರಿತವಾದಂಥ ಗೂಂಡಗಳು ಚರ್ಚಿನೊಳಗಡೆ ನುಗ್ಗುವುದು, ಪಾಸ್ಟರ್ ಮೇಲೆ ಕೈ ಹಾಕೋದು. ಅದರ ಜೊತೆಯಲ್ಲಿ ಮೊನ್ನೆ ನಾನೊಂದು ನೋಡಿದೆ, ಒಬ್ರು ಮಹಿಳೆ ಒಂದು ಪಾಸ್ಟರ್ ಮೇಲೆ ಕೈ ಹಾಕ್ತಾರೆ. ಅಂತ ಪ್ರವೃತ್ತಿ ಇದು ಒಳ್ಳೆಯದಲ್ಲ. ನಿಜವಾಗಿ ಕೂಡ ಈ ದೇಶದಲ್ಲಿ ಮುಸ್ಲಿಮರು, ಹಿಂದೂ ಬಾಂಧವರು, ಕ್ರಿಶ್ಚಿಯನ್ರು ಜೊತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸಮಾಜದಲ್ಲಿ ಒಳ್ಳೆಯ ನೆಮ್ಮದಿಯ ವಾತಾವರಣ ಉಂಟು. ಇದನ್ನು ಹಾಳು ಮಾಡಲಿಕ್ಕೆ ಅಂತಲೇ ಒಂದು ವರ್ಗ ಪ್ರಯತ್ನ ಮಾಡ್ತಾ ಉಂಟು ಅಂತ ನನ್ನ ಅನಿಸಿಕೆ. ಇಂಥದ್ದೆಲ್ಲ ನಡಿಬಾರ್ದು. ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಕ್ರಮ ತಗೊಳ್ಬೇಕು. ಒಂದು. ಎರಡನೇದ್ದು, ಮೊನ್ನೆ ಡಿಸೆಂಬರ್ 18ಕ್ಕೆ ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ, ನಮ್ಮ ಚಕ್ರವರ್ತಿ ಸೂಳಿಬೆಲೆಯವರು ಒಂದು ಮಾತು ಹೇಳ್ತಾರೆ, ನನ್ನದೊಬ್ಬನದೇ ಸತ್ಯ ಎನ್ನುವ ಮುಸಲ್ಮಾನರೆಂಬವರು ಮಾತ್ರ ಅಲ್ಲ, ಅದನ್ನು ಹೊರತುಪಡಿಸಿ ಕ್ರಿಶ್ಚಿಯಾನಿಟಿ ಎಂಬ ಇನ್ನೊಂದು ಕಮ್ಯುನಿಟಿ ಈ ದೇಶದಲ್ಲಿ ಇದೆ, ಇದು ತುಂಬಾ ಡೇಂಜರಸ್ ಕಮ್ಯುನಿಟಿ ಅಂತ ಹೇಳ್ತಾರೆ ಅವರು. ಅವರು ಸೈಲೆಂಟ್ ಆಗಿ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಮುಸಲ್ಮಾನರೆಂಬ ದೆವ್ವದ ನಡುವೆ ನಾವು ಅವರನ್ನು ಮರೆತು ಬಿಟ್ಟಿದ್ದೇವೆ. ಆದರೆ ವಾಸ್ತವವಾಗಿ ಭಾರತಕ್ಕೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಇನ್ನೊಂದು ಸಮಸ್ಯೆ ಸದ್ಯದಲ್ಲಿ ಬರುತ್ತದೆ ಅಂತ ಅವರು ಹೇಳಿದ್ದಾರೆ. ಆದರೂ ಅದು ಒಂದು ಜನಾಂಗದ ವಿರುದ್ಧ ಇನ್ನೊಂದು ಜನಾಂಗವನ್ನು ಎತ್ತಿ ಕಟ್ಟುವಂತ ಒಂದು ಪ್ರವೃತ್ತಿ. ಸರ್ಕಾರ ಇದನ್ನು ನೋಡಿ ಕೂಡ, ಇದನ್ನು ಕೇಳಿ ಕೂಡ ಸುಮ್ಮನೆ ಇದೆ. ಚಕ್ರವರ್ತಿ ಸೂಳಿಬೆಲೆಯವರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು, ಈಗಾಗಲೇ ಡಿಲೇ ಆಗಿದೆ. ಇದರ ಪರಿಣಾಮ ನೋಡಿ ಈಗ ನಡೀತಾ ಇದೆ ದೇಶದಲ್ಲಿ. ಆದ ಕಾರಣ ಚಕ್ರವರ್ತಿ ಸೂಳಿಬೆಲೆಯ ಮೇಲೆ ಕ್ರಮ ತಗೊಳ್ಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.